ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಬೆಳ್ತಂಗಡಿ ತಾಲೂಕು ಕೆಜೆಯು ಘಟಕದ ರಚನೆಗಾಗಿ ಪೂರ್ವಭಾವಿ ಸಭೆ ಬೆಳ್ತಂಗಡಿಯ ಮೀಡಿಯಾ ಕ್ಲಬ್ ಕಚೇರಿಯಲ್ಲಿ ನಡೆಯಿತು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಾರನಾಥ್ ಗಟ್ಟಿಕಾಪಿಕಾಡ್ ಜರ್ನಲಿಸ್ಟ್ ಯೂನಿಯನ್ ನಿಯಮಾವಳಿಯನ್ನು ವಿವರಿಸಿದರು. ಸಭೆಯಲ್ಲಿ ಕೆಜೆಯು ತಾಲೂಕು ಘಟಕದ ರಚನೆಗೆ ನಿರ್ಧರಿಸಲಾಯಿತು. ಈಗಾಗಲೇ ಬೆಳ್ತಂಗಡಿಯಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಮೀಡಿಯಾ ಕ್ಲಬ್ ಪದಾಧಿಕಾರಿಗಳನ್ನು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಬೆಳ್ತಂಗಡಿ ತಾಲೂಕು ಘಟಕದ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲು ತೀರ್ಮಾನಿಸಲಾಯಿತು. ಇನ್ನಷ್ಟು ಜನರನ್ನ ಸೇರಿಸಿಕೊಂಡು ಪ್ರಮುಖ ಪದಾಧಿಕಾರಿಗಳನ್ನಾಗಿ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಮಾಡಲು ನಿರ್ಧರಿಸಲಾಯಿತು. ತಾಲೂಕು ಘಟಕದ ಅಧ್ಯಕ್ಷರಾಗಿ ಸತೀಶ್ ಪೆರ್ಲೆ, ಪ್ರಧಾನ ಕಾರ್ಯದರ್ಶಿಯಾಗಿ ಉಮೇಶ್ ಕುಲಾಲ್, ಖಜಾಂಚಿಯಾಗಿ ಶರತ್ ಗೌಡ, ಉಪಾಧ್ಯಕ್ಷರಾಗಿ ಬಾಲಕೃಷ್ಣ ಶೆಟ್ಟಿ, ಜೊತೆ ಕಾರ್ಯದರ್ಶಿಯಾಗಿ ಚೇತನ ಆಯ್ಕೆಯಾದರು. ಇತರರನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಸೇರಿಸಿಕೊಳ್ಳಲು ತೀರ್ಮಾನಿಸಲಾಯಿತು. ನಾವು ಈ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿ ಮುಂದಾದ್ದೇ ಈ ಪತ್ರಿಕಾ ರಂಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ, ಅದು ಮಾಧ್ಯಮ ರಂಗ, ಪತ್ರಿಕಾ ರಂಗದ ಮಾತ್ರ ಅಲ್ಲ, ಮಾಧ್ಯಮ ರಂಗದಲ್ಲಿ ಯಾರೆಲ್ಲ ಕೆಲಸ ಮಾಡೋರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸಂಘಟನೆ ಪಾಲ್ಗೊಳ್ಳಬೇಕು ಅನ್ನೋ ಕಾರಣಕ್ಕೆ. ಯಾಕಂದ್ರೆ ನಾನು ಕೂಡ ಕಾರ್ಯರತ ಪತ್ರಕರ್ತರ ಸಂಘದಲ್ಲಿ ಸುಳ್ಯದಲ್ಲಿ 2 ಅವಧಿಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದವರು, ದಕ್ಷಿಣ ಜಿಲ್ಲಾ ಸಂಘದಲ್ಲಿ 2 ಅವಧಿಯಲ್ಲಿ ಗ್ರಾಮೀಣ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು, 1 ಅವಧಿಯಲ್ಲಿ 3 ವರ್ಷಗಳ ಕಾಲ ದಕ್ಷಿಣ ಜಿಲ್ಲೆಯಿಂದ ರಾಜ್ಯ ಕಾರ್ಯಕಾರಿ ಸದಸ್ಯನಾಗಿ ನಾನು ಕೆಲಸ ಮಾಡಿದವರು. ಆ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿ ಸದಸ್ಯನಾಗಿರುವಾಗ ನಾನು ಪ್ರಬಲವಾಗಿ ಹೋರಾಟ ನಡೆದಿದ್ದೇನೆ. ತುಮಕೂರಲ್ಲಿ ಆದಂತಹ ಮಹಾಸಭೆಯಲ್ಲಿ ಮತ್ತು ಇನ್ನೊಂದು ಭದ್ರಾವತಿಯಲ್ಲಿ ಆದ ಮಹಾಸಭೆಯಲ್ಲಿ 2 ಮಹಾಸಭೆಗಳಲ್ಲಿ ಕೂಡ ನಾವು ಈ ಕೆಲವರಿಗೆ ಸದಸ್ಯರು ಕೊಡ್ತೇವೆ, ಕೆಲವರಿಗೆ ಕೊಡುವುದಿಲ್ಲ ಅನ್ನೋಂಥ ಬದಲಾಯಿಸಬೇಕು. 67ನೇ ಇಸ್ವಿಯ ಬಯಲಾವನ್ನೇ ಇಟ್ಕೊಂಡು ನಾವು ಮಾತಾಡೋದಲ್ಲ, ಈಗ ಬದಲಾವಣೆ ಮಾಡಬೇಕು. ಈಗ ಯಾರು ನಿಜವಾಗಿ ಜೆನ್ಯೂನ್ ಆಗಿ ಪತ್ರಿಕಾ ಕ್ಷೇತ್ರದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸದಸ್ಯತ್ವ ಕೊಡೋ ಹಾಗೆ ಆಗಬೇಕು ಅನ್ನೋ ವಿಚಾರ ಪ್ರತಿಪಾದನೆ ಮಾಡಿ ಅದನ್ನು ವೇದಿಕೆಯಲ್ಲಿ ಒಪ್ಪುವುದು. ಆನಂತರ ನೆಕ್ಸ್ಟ್ ಮೀಟಿಂಗ್ ಏನು ನಡೀತಿದೆ ರಾಜ್ಯದಲ್ಲಿ, ರಾಜ್ಯ ಕಾರ್ಯಕಾರಿದ್ದು, ಆಗ ಅದ್ರ ಒಪ್ಪಿಗೆ ಬೇಡ ನೀವು ದಕ್ಷಿಣ ಜಿಲ್ಲಾ ಮತ್ತು ಉಡುಪಿ ಜಿಲ್ಲೆಯವರು ಏನು ನಡೀತೀರಿ, ಬಾಕಿ ಕಡೆಗಳಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ, ಅದರಿಂದಾಗಿ ಬೇಡ ಅಂತ ಹೇಳಿ ಈ ರೀತಿಯ ಪ್ರಕರಣ ನಡೀತಾ ಇದ್ದಾರೆ. ಸರಿಯಲ್ಲ. ತುಂಬಾ ಜನ ನಿಜವಾಗಿ ಪತ್ರಕರ್ತರಾಗಿರ್ತಾರೆ, ಖಾಲಿ ಪತ್ರಿಕೆ ಮತ್ತು ಟಿವಿಗಳಲ್ಲಿ ಮಾತ್ರ ಅಲ್ಲ, ಇತರ ನಾವೀಗ ಏನು ಡಿಜಿಟಲ್ ಯುಗದಲ್ಲಿದ್ದೇವೆ ಇದರಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋರಿದ್ದಾರೆ, ಪೂರ್ಣ ಕಾಲದಿಂದ ಕೆಲಸ ಮಾಡೋರಿದ್ದಾರೆ. ಪತ್ರಿಕಾರಂತೆ ಖಾಲಿ ಈಗ ನಾವು ಬ್ಲಾಕ್ ಮೇಲ್ ಮತ್ತೊಂದು ಉದ್ದೇಶಕ್ಕೆ ಕೆಲಸ ಮಾಡೋರನ್ನು ಬದಿಗಿಡುವ. ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನ ಜಿಲ್ಲಾ ಕೆಜೆಯು ಅಧ್ಯಕ್ಷ ಹರೀಶ್ ಬಂಟ್ವಾಳ್ ವಹಿಸಿದ್ರು. ಜಿಲ್ಲಾ ಉಪಾಧ್ಯಕ್ಷರಾದ ಹಾಗೂ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ ಕುಂದರ್, ಜಿಲ್ಲಾ ಖಜಾಂಚಿ ಜ್ಯೋತಿ ಪ್ರಕಾಶ್ ಪುಣಚ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಏನು ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ಘಟಕವನ್ನು ಜಿಲ್ಲಾ ಸಮಿತಿಯನ್ನು ಹೊಂದಿರುವಂತಹ ಒಂದು ಪತ್ರಕರ್ತರ ಯೂನಿಯನ್. ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆ ಇರಬಹುದು ಅಥವಾ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿ ಮಾನ್ಯತೆಯನ್ನು ಪಡೆದಿರುವಂತಹ ಸಂಸ್ಥೆ, ಕರ್ನಾಟಕ ಸರ್ಕಾರದ ಕಾರ್ಮಿಕ ಕಾಯ್ದೆಗಳ ಅಡಿಯಲ್ಲಿ ನೋಂದಾವಣೆ ಆಗಿರುವಂತಹ ಟ್ರೇಡ್ ಯೂನಿಯನ್ ಆಕ್ಟ್ ಪ್ರಕಾರ ನೋಂದಾವಣೆ ಆಗಿರುವಂತಹ ಅಧಿಕೃತವಾದ ಮಾನ್ಯತೆ ಇರುವಂತಹ ಒಂದು ಪತ್ರಕರ್ತರ ಸಂಘಟನೆ. ದಿಲ್ಲಿಯಲ್ಲಿ ಅದು ಇಂಡಿಯನ್ ಫೆಡರೇಷನ್ ಆಫ್ ಜರ್ನಲಿಸ್ಟ್ ಯೂನಿಯನ್ ಜೊತೆಗೆ ಅಫಿಲಿಯೇಟೆಡ್ ಆಗಿರುವಂತಹ ಸಂಸ್ಥೆ. ಈ ಒಂದು ಸಂಸ್ಥೆಯ ಈ ಒಂದು ಸಂಘಟನೆ, ಪತ್ರಕರ್ತರ ಸಂಘಟನೆ, ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನೆಯ ವತಿಯಿಂದ ನಾವು ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಸಮಿತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಕಡಬ ಇರ್ಬೋದು ಸಮಿತಿಗಳನ್ನು ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಬೆಳ್ತಂಗಡಿಯಲ್ಲಿ ಕೂಡ ಈ ಒಂದು ತಾಲೂಕು ಸಮಿತಿಯನ್ನು ಮಾಡಬೇಕಂತ ನಾವು ಪ್ರಸ್ತಾಪವನ್ನು ಇಟ್ಟಾಗ ಅದಕ್ಕೆ ಭಾರಿ ಪ್ರೀತಿಪೂರ್ವಕವಾಗಿ ಸತೀಶ್ ಅವರು, ಆಮೇಲೆ ಶರತ್ ಅವರು, ಆಮೇಲೆ ಉಮೇಶ್ ಅವರು ಮತ್ತೆ ನೀವೆಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅದನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಸಮಿತಿ ಮಾಡುವಂತ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ಈ ಒಂದು ಕ್ಲಬ್ ಅಥವಾ ಈ ಒಂದು ಮೀಡಿಯಾ ಕ್ಲಬ್ ನಮ್ಮ ಅಸ್ತಿತ್ವವನ್ನು ನಾವು ತೋರಿಸಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಒಂದು 3 ತಿಂಗಳ ಒಂದ್ಸಲ ಆದರೂ ನಮ್ಮ ಮೀಟಿಂಗ್ನ ಒಟ್ಟಿಗೆ ಚಿಕ್ಕ ಪ್ರೋಗ್ರಾಮ್ಗಳನ್ನು ಮಾಡಿದ್ರೆ ಬೆಟರ್. ಅದು ನಾವು ಹಣ ಖರ್ಚು ಮಾಡಿ ಮಾಡಬಾರ್ದು. ನಾನು ಹೇಳೋದು ಅದು ಪತ್ರಕರ್ತರಾಗಿ ನಾವು ಹೇಳ್ತಾ ಇದ್ದೀವಿ. ಹಣ ಖರ್ಚು ಮಾಡಿರೋದು ಬೇರೆ ಬೇರೆ ಇರುತ್ತೆ, ದೊಡ್ಡ ದೊಡ್ಡ ಶಾಮಿಯಾನ ಗದೆಗಳು. ಅದಕ್ಕಿಂತ ಬೆಟರ್ ಯಾವುದೋ ಸ್ಕೂಲ್ ಅಥವಾ ನಿಮ್ಮ ಸಂಘ ಸಂಸ್ಥೆಗಳಿದೆ ಅವರ ಇದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದು ವಿಚಾರಗೋಷ್ಠಿಗಳನ್ನೇ ಮಾಡಿದರೆ ಬೆಟರ್. ಅದರಿಂದ ನಮಗೆ ಸಹ ಜ್ಞಾನಕ್ಕೆ ಮತ್ತು ನಮ್ಮನ್ನು ತಿದ್ದುಕೊಳ್ಳಿಕ್ಕೆ ಸಹ ಬೆಟರ್. ಮತ್ತು ನಮ್ಮ ಇರುವಿಕೆಯನ್ನು ನಾವು ಅಲ್ಲಿ ತೋರಿಸಲಿಕ್ಕೆ ಆಗ್ತದೆ. ಈ ಯೂನಿಯನ್ ಇಲ್ಲಿ ಒಂದು ಪ್ರೋಗ್ರಾಮ್ ಆಯಿತು, ಅದನ್ನು ನಾವು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕಂತ ಹೇಳಿ ನಿಮ್ಮ ಒಂದು ಹೋರಾಟ ಮಾಡಿಕೊಂಡೇನೆ ಮೀಡಿಯಾ ಕ್ಲಬ್ ಅನ್ನು ಮಾಡಿದ್ವಿ.
ನಿಮ್ಮ ಹೋರಾಟ ನನಗೆ ಗೊತ್ತಿದೆ. ನಾನು ದೇವರಿಂದ ನಿಮ್ಮನ್ನು ನೋಡಿದ